ಹೊಸ ನಿರೀಕ್ಷೆ ಕ್ರಿಸ್ತನ ಜೊತೆ. ನನ್ನ ಪ್ರೀತಿಯ ಸ್ನೇಹಿತರ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಆಶೀರ್ವಾದಗಳಿಗೋಸ್ಕರ ದೇವರಲ್ಲಿ ಬೇಡುತ್ತಾ ಇರುತ್ತೇವೆ. ಆದರೆ ಯಾವ ಫಲವೂ ಸಿಗಲಿಲ್ಲ ಎಂದು ನಿರೀಕ್ಷೆಯಿಲ್ಲದವರಾಗಿ ಸೋತು ಹೋಗಿರಬಹುದು. ಒಂದು ನಿಮಿಷ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಮಾಡಿದ ಅನೇಕ ಅದ್ಭುತಗಳು ಮತ್ತು ಅನೇಕ ಆಶೀರ್ವಾದಗಳನ್ನು ಎನಿಸಿ ನಮ್ಮ ಜೀವಿತದಲ್ಲಿ ಮೊದಲು ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿದ್ದೇವೆ ಅಥವಾ ಮಾಡದೆ ಹೋಗಿರಬಹುದು. ಹೌದು ಸ್ನೇಹಿತರೆ, ನಾವು ದಿನನಿತ್ಯವೂ ದೇವರಿಗೆ ಕೃತಜ್ಞತಾ ಸ್ತುತಿಯೊಡನೆ ದೇವರನ್ನು ಆರಾಧಿಸಬೇಕು. ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ಕೀರ್ತನೆ 67:1 ನೋಡುವುದಾದರೆ, ದೇವರೇ ನಮ್ಮನ್ನು ಕರುಣಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ಹೌದು ಸ್ನೇಹಿತರೆ, ಒಂದು ವೇಳೆ ನಮಗೆ ಬೇಕಾದ ಆಶೀರ್ವಾದಗಳನ್ನು ದೇವರಲ್ಲಿ ನಾವು ಕೇಳಬೇಕು. ನಮ್ಮ ಮೇಲೆ ಕರುಣಿಸಿ ಎಂದು ಮೊರೆ ಹೋಗೋಣ. ನಮ್ಮಲ್ಲಿ ಅನೇಕ ಕೊರತೆಗಳುಂಟು, ಆದರೂ ಸಹ ನಾವು ಮೊರೆ ಹೋಗೋದು ದೇವರ ಬಳಿ. ನಮ್ಮ ಕುಟುಂಬದಲ್ಲಿ ಸಾಲವನ್ನು ನೀಗಿಸಬೇಕೆಂದು, ಬಂಜೆತನವನ್ನು ನೀಗಿಸಬೇಕೆಂದು, ವ್ಯಾಪಾರದಲ್ಲಿ ಆಶೀರ್ವಾದವನ್ನು ಕೊಡಲಿ ಎಂದು, ಕೆಲಸದಲ್ಲಿ ಆಶೀರ್ವಾದವನ್ನು ನೀಡಲಿ ಎಂದು ಮತ್ತು ವಿದ್ಯೆಯಲ್ಲಿ ಜ್ಞಾನದ ಆಶೀರ್ವಾದವನ್ನು ಕೊಡಲಿ ಎಂದು ದೇವರಲ್ಲಿ ಮೊರೆ ಇಡುವಾಗ ನಮ್ಮನ್ನು ಕರುಣಿಸಿ ಆತನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುವರು. ಆಗ ಎಲ್ಲ ರೀತಿಯಾದ ಆಶೀರ್ವಾದಗಳು ಬರುವುದು. ಹೌದು ಸ್ನೇಹಿತರೆ, ನಮ್ಮನ್ನು ನಾವು ತಗ್ಗಿಸಿ ದೇವರಿಗೆ ಒಪ್ಪಿಸೋಣ ಮತ್ತು ಕೃತಜ್ಞತಾ ಸ್ತುತಿಯೊಡನೆ ಆತನನ್ನು ಆರಾಧಿಸೋಣ. ಒಂದೇ ನಿರೀಕ್ಷೆಯಿಂದ ಕ್ರಿಸ್ತನ ಜೊತೆ ನಮ್ಮ ಜೀವಿತವನ್ನು ನಡೆಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ, ಈ ಒಂದು ದಿನದಲ್ಲಿ ಕರ್ತನೆ, ನಾವು ಕೃತಜ್ಞತಾ ಹೃದಯವುಳ್ಳವರಾಗಿಯೂ ಸ್ತುತಿಯನ್ನು ಮಾಡುತ್ತಾ ನಿನ್ನನ್ನು ಆರಾಧಿಸ್ತಾ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ಕರುಣಿಸು, ಆಶೀರ್ವದಿಸು. ನಿನ್ನ ವಾಕ್ಯವು ಹೇಳುತ್ತದೆ, ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಸ್ವಾಮಿ, ನಮ್ಮನ್ನು ನೋಡು ಸ್ವಾಮಿ. ಆಗ ನಾವು ಆಶೀರ್ವಾದವನ್ನು ಹೊಂದುತ್ತೇವೆ. ಹೌದು ಕರ್ತನೆ, ಈ ಲೋಕದಲ್ಲಿ ಅನೇಕ ಕಷ್ಟಗಳಿಂದ, ಗೊಂದಲಗಳಿಂದ, ಅನಾರೋಗ್ಯದಿಂದ ಕೂಡಿದೆ ಸ್ವಾಮಿ. ಆದರೂ ಸಹ ನಮ್ಮನ್ನು ನೀನು ರಕ್ಷಿಸಿ ಈ ಲೋಕದಲ್ಲಿ ಕರ್ತನೆ ನಮ್ಮನ್ನು ನಡೆಸ್ತಾ ಬರುವುದಾಗಿ ಸ್ತೋತ್ರ ಕರ್ತನೆ. ನಮಗೆ ಬೇಕಾದ ಎಲ್ಲ ರೀತಿಯಾದ ಆಶೀರ್ವಾದಗಳನ್ನು ಕೊಟ್ಟು ನಡೆಸ್ತಾ ಬರೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಎಷ್ಟೋ ಅನಾಥ ಮಕ್ಕಳು, ಎಷ್ಟೋ ಬಡ ಕುಟುಂಬದವರು ಸ್ವಾಮಿ ಇವತ್ತು ನಿನ್ನನ್ನು ಅರಿಯದೆ, ನಿನ್ನ ಒಂದು ಸುವಾರ್ತೆಯನ್ನು ಕೇಳದೆ ಕರ್ತನೆ ಇರಬಹುದು ಕರ್ತನೆ. ಅವರನ್ನು ಸಹ ನೀನು ಕರುಣಿಸಿ ಕಾಯ್ದು ಕಾಪಾಡಬೇಕಾಗಿ ಬೇಡುತ್ತೆ ಸ್ವಾಮಿ. ಇವತ್ತು ನಿರೀಕ್ಷೆಯಿಲ್ಲದವರಾಗಿ ತಮ್ಮ ಜೀವನವನ್ನು ಕಳ್ಕೊಂಡಿರುವ ಎಷ್ಟೋ ಜನರು ಇರ್ಬೋದು ಸ್ವಾಮಿ. ನಿನ್ನ ಒಂದು ನಿರೀಕ್ಷೆ, ನಂಬಿಕೆಯನ್ನು ಅವರಿಗೆ ಕೊಟ್ಟು ನಿಮ್ಮ ಸುವಾರ್ತೆಯನ್ನು ನಾವು ಸಾರಲು ನಮಗೆ ಬೇಕಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸು ಕರ್ತನೆ. ಎಲ್ಲವೂ ನಿನ್ನ ಪಾದ ಸನ್ನಿಧಿಯಲ್ಲಿ ಬಿಟ್ಟು ಬೇಡುತ್ತೆ ತಂದೆಯೇ.